ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಕಾರ್ಕಳ ಘಟಕದ ವತಿಯಿಂದ ಶಿವ ಶಿವ ಎನ್ನಿರೋ ಕುಣಿದು ಭಜಿಸಿರೋ 2025 ತಾಲೂಕು ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ನಡೆಯಿತು. ಕಾರ್ಕಳದ ಬಿಲ್ಲವ ಸಂಘದಲ್ಲಿ ನಡೆದ ತಾಲೂಕು ಮಟ್ಟದ ಕುಣಿತ ಭಜನಾ ಸ್ಪರ್ಧೆಯನ್ನು ತಮಟೆ ಬಾರಿಸುವ ಮೂಲಕ ಶ್ರೀ ದುರ್ಗಾದೇವಿ ಮಂದಿರ ಇದರ ಆಡಳಿತ ಮುಕ್ತೇಸರರಾದ ಸುಶಾಂತ್ ಸುಧಾಕರ್, ಸ್ಥಳೀಯ ಶಾಸಕರಾದ ವಿ ಸುನಿಲ್ ಕುಮಾರ್ ಮತ್ತು ಗಣ್ಯರು ಉದ್ಘಾಟಿಸಿದರು. ಕಾರ್ಕಳದ ಶ್ರೀ ದುರ್ಗಾದೇವಿ ಮಂದಿರದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಸುಶಾಂತ್ ಸುಧಾಕರ್ ಅವರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳ ಮೂಲಕ ಮಾನವನಿಂದ ಮಾನವೋತ್ತಮ ಸಂಪನ್ಮೂಲ ವ್ಯಕ್ತಿಯಾಗಲು ಭಜನಾ ಸ್ಪರ್ಧಾ ಕಾರ್ಯಕ್ರಮ ಪ್ರೇರಣಾದಾಯಕ ಎಂದರು. ಅಂದರೆ ಈ 4 ವಸ್ತುಗಳ ಜೊತೆ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಭಕ್ತಿ ಅಂತ ಹೇಳಿ ದೇವರು ಹೇಳ್ತಾರೆ. ಆದ್ದರಿಂದ ಭಕ್ತಿಯನ್ನು ನಾನಾ ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿ, ಯಾಕೆಂದರೆ ಭಾವನಾತ್ ದೇವತಃ ಅಂತ ಹೇಳ್ತಾರೆ. ಎಮೋಷನ್ ಈಸ್ ಗಾಡ್. ಹಾಗಾಗಿ ಒಬ್ಬೊಬ್ಬರ ರೀತಿ ಒಂದೊಂದು ರೀತಿ ಇರ್ತದೆ ಭಕ್ತಿಯನ್ನು ಸೂಚಿಸುವಂಥ ಕ್ರಮ. ಸುಲಭವಾಗಿ ನಾವು ಯಾವ ರೀತಿ ಭಕ್ತಿಯನ್ನು ಆ ಭಗವಂತನಿಗೆ ಸಮರ್ಪಿಸಬಹುದು ಅಂತ ಹೇಳಿದರೆ ಅದು ಭಜನೆಯ ಮೂಲಕ ಒಂದು ಸುಲಭವಾದ ರೀತಿಯಲ್ಲಿ ಆ ದೇವರ ಭಕ್ತಿಯನ್ನು, ದೇವರಿಗೆ ಒಂದು ನಾವು ಭಕ್ತಿಯನ್ನು ಸಲ್ಲಿಸ್ತಕ್ಕಂತಹ ಒಂದು ಸುಲಭದ ರೀತಿ ಅಂತ ಹೇಳಿದರೆ ಅದು ಭಜನೆ. ಆದ್ದರಿಂದ ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಮಾತನಾಡಿ, ಭಜನೆಯ ಜೊತೆಯಲ್ಲಿಯೂ ಕೂಡ ಸಂಘಟನೆಯ ಕಲ್ಪನೆಯನ್ನು ತೊಡಗಿಸಿಕೊಂಡಿದೆ. ಬಿಲ್ಲವ ಸಮಾಜ ಎಲ್ಲಾ ಬಂಧುಗಳನ್ನು ಒಟ್ಟುಗೂಡಿಸಿ ಹೊಸ ತಂಡಗಳನ್ನು ರಚನೆ ಮಾಡುವ ಒಳ್ಳೆಯ ಪ್ರಯತ್ನ ನಡೆಯುತ್ತಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದರು. ಭಜನೆ ಇವತ್ತು ಅತ್ಯಂತ ಜನಪ್ರಿಯರಾಗ್ತಾ ಎಲ್ಲ ಗ್ರಾಮಗಳಲ್ಲಿ 10 ಭಜನಾ ತಂಡಗಳು ಸಕ್ರಿಯ ಆಗಿರೋದನ್ನು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಬಿಲ್ಲವ ಸಮಾಜದ ಎಲ್ಲ ಬಂಧುಗಳನ್ನು ಒಟ್ಟುಗೂಡಿಸಿ ಆಯಾ ಗ್ರಾಮದಲ್ಲಿ ಹೊಸ ತಂಡಗಳನ್ನು ರಚನೆ ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇತ್ತು. ಯರ್ಲಪಾಡಿ ಶ್ರೀನಿವಾಸರು ನನ್ನ ಹತ್ರ ಕೆಲವು ತಿಂಗಳುಗಳ ಹಿಂದೆ ಬಂದು ಇದನ್ನು ಉಲ್ಲೇಖ ಮಾಡಿದರು. ನಾವು ಬಿಲ್ಲವರದೇ ಒಂದು ಭಜನಾ ತಂಡಗಳನ್ನು ಮಾಡ್ತಾ ಇದ್ದೇವೆ, ತಾಲೂಕು ಮಟ್ಟದ ಭಜನಾ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡ್ತೀವಿ ಅಂತ. ಅಂದರೆ ಒಂದು ಒಳ್ಳೆಯ ಕಲ್ಪನೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದು ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತೇನೆ. ಶಿವ ಶಿವ ಎನ್ನಿರೋ ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡೇ ಶಿವರಾತ್ರಿಯ ದಿನ ನಡೀತಾ ಇರುವಂಥ ಈ ಕುಣಿತ ಭಜನಾ ಸ್ಪರ್ಧೆ 12 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದೆ ಅಂತ ನಾನು ಕೇಳಲ್ಪಟ್ಟೆ. 12 ತಂಡಗಳು ಅಂದರೆ 12 ಗ್ರಾಮದ ಜನ ಈ ಕಾರ್ಯಕ್ರಮಕ್ಕೆ ಸಂಜೆ 10 ಗಂಟೆಯ ತನಕ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಬಿಲ್ಲವ ಸಂಘ ಪೆರ್ವಾಜೆಯ ಅಧ್ಯಕ್ಷ ಪ್ರಮಲ್ ಕುಮಾರ್ ಅವರು ಮಾತನಾಡಿ, ಯುವ ವಾಹಿನಿ ಅತ್ಯಂತ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಯುವ ವಾಹಿನಿಯಿಂದ ಆಗಬೇಕು ಎಂದರು. ಈಳವರ ಲಿಂಗವನ್ನ ಪ್ರತಿಷ್ಠಾಪಿಸುವ ಮೂಲಕ ನಮಗೆ ಹೊಸ ಬದುಕನ್ನು ಕಟ್ಟಿಕೊಟ್ಟರು. ಇವತ್ತು ನಾವೇನಾದರೂ ಬದುಕು ಕಟ್ಟಿಕೊಂಡಿದ್ದೇವೆ. ಅದಕ್ಕೆ ನಾರಾಯಣ ಗುರುಗಳು ಅಂದು ಮಾಡಿದಂತಹ ಅರವೀಪುರದಲ್ಲಿ ಈಳವರ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದು. ಧಾರ್ಮಿಕ ಪ್ರಜ್ಞೆಯಿಂದ, ಧಾರ್ಮಿಕ ಸಂಕಲ್ಪದಿಂದ ಸಮಾಜವನ್ನು ಕಟ್ಟಿದರೆ ಸಮಾಜ ಹೇಗೆ ಬೆಳಕಿಗೆ ಬರ್ತದೆ ಎಂಬುದನ್ನು ನಾರಾಯಣ ಗುರುಗಳು, ಅಂದಿನ ದಾರ್ಶನಿಕರು ನಮಗೆ ಇವತ್ತು ಬೆಳಕನ್ನು ತೋರಿಸಿದ್ದಾರೆ. ಇವತ್ತು ನಾವು ಮತ್ತೆ ಇತಿಹಾಸವನ್ನ ತೆರೆಯಬೇಕಾಗ್ತದೆ, ಇತಿಹಾಸವನ್ನ ಮತ್ತೆ ನೋಡಬೇಕು, ಮತ್ತೆ ಧಾರ್ಮಿಕತೆಯಿಂದ ನಮ್ಮ ಸಮಾಜವನ್ನು ಕಟ್ಟುವಂತ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ವೇಳೆಯಲ್ಲಿ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಳದ ಆಡಳಿತ ಮುಕ್ತೇಸರ ತಾರನಾಥ ಕೋಟ್ಯಾನ್ ಮತ್ತು ಪೆರ್ವಾಜೆ ಶ್ರೀ ಮಹಾಲಿಂಗೇಶ್ವರ ದೇವಳದ ಆಡಳಿತ ಮುಕ್ತೇಸರ ಪ್ರಭಾಕರ್ ಬಂಗೇರ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ನಿಟ್ಟೆ ಪದವು ನಿವೃತ್ತ ಮುಖ್ಯೋಪಾಧ್ಯಾಯ ಶ್ರೀಧರ್ ಸುವರ್ಣ, ಉಡುಪಿಯ 7 ಹಿಲ್ಸ್ ಕನ್ಸ್ಟ್ರಕ್ಷನ್ನ ಲತಾ ಸುವರ್ಣ, ಬಿಲ್ಲವ ಸಂಘ ನೆಲ್ಲಿಕಾರಿನ ಅಧ್ಯಕ್ಷ ಗೋಪಾಲ್ ಪೂಜಾರಿ, ನಿಟ್ಟೆಯ ಯುವ ಉದ್ಯಮಿ ಅರುಣ್ ಕುಮಾರ್ ನಿಟ್ಟೆ, ಬಿಲ್ಲವ ಸಂಘ ಪೆರ್ವಾಜೆಯ ಕಾರ್ಯದರ್ಶಿ ನವೀನ್ ಸುವರ್ಣ, ಬಿಲ್ಲವ ಸಂಘ ನಿಟ್ಟೆಯ ಅಧ್ಯಕ್ಷ ಪ್ರವೀಣ್ ಸಾಲ್ಯಾನ್, ಯುವವಾಹಿನಿ ರಿಜಿಸ್ಟರ್ಡ್ ಕಾರ್ಕಳ ಘಟಕದ ಅಧ್ಯಕ್ಷೆ ಮಮತಾ ಅಂಚನ್, ಕಾರ್ಯದರ್ಶಿ ಸಂದೇಶ್ ಕೋಟ್ಯಾನ್, ಕಾರ್ಯಕ್ರಮ ನಿರ್ದೇಶಕ ಸತೀಶ್ ಪೂಜಾರಿ, ಶ್ರೀನಿವಾಸ ಯರ್ಲಪಾಡಿ, ನಿಕಟಪೂರ್ವ ಅಧ್ಯಕ್ಷ ಅರುಣ್ ಪೂಜಾರಿ ಮಂಜಾ ಮತ್ತಿತರರು ಉಪಸ್ಥಿತರಿದ್ದರು. ಅರುಣ್ ಪೂಜಾರಿ ಸ್ವಾಗತಿಸಿದ್ರು. ಘಟಕದ ಸ್ಥಾಪಕ ಅಧ್ಯಕ್ಷ ಸುಧಾಕರ್ ಪೂಜಾರಿ ಕಾರ್ಕಳ ಕಾರ್ಯಕ್ರಮ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕಾರ್ಕಳ.